ಬರ್ತಕ್ಕಂಥ ಸೆಪ್ಟೆಂಬರ್ 2 ಶುಕ್ರವಾರ ದಿನ ಎಲ್ಲ ನನ್ನ ಆತ್ಮೀಯ ಬಂಧುಗಳು, ಗೆಳೆಯರು, ಪಕ್ಷದವರು, ಜೊತೆಗೆ ಸ್ನೇಹಿತರು, ತಾಯಂದಿರು, ಸೋದರ ಭಾಳ ಅಭಿಮಾನ ಪ್ರೀತಿಯಿಂದ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಂತೇಳಿ ಅವರ ಇಚ್ಛೆಯನ್ನು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಆ ಒತ್ತಾಯ ಮೇರೆಗೆ ಆ ಹುಟ್ಟುಹಬ್ಬವನ್ನು ನೆಪಕ್ಕೆ ಮಾತ್ರ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಹುಟ್ಟುಹಬ್ಬದಲ್ಲಿ ಯಾವುದೇ ಆದಂಥ ಕೇಕ್ ಕಟ್ ಮಾಡ್ತಕ್ಕಂಥದ್ದು, ಹೂವಿನ ಹಾರನ ಹಾಕ್ತಕ್ಕಂಥದ್ದು, ಶಾಲನ್ನು ಹಾಕ್ತಕ್ಕಂಥದ್ದು, ಮೂಮೆಂಟನ್ನು ಕೊಡ್ತಕ್ಕಂಥದ್ದು, ದಯವಿಟ್ಟು ಎಲ್ಲರಲ್ಲಿ ಬರ್ತಕ್ಕಂಥ ಎಲ್ಲೇ ಒಂದು ಎಲ್ಲವನ್ನು ದಯವಿಟ್ಟು ತಮ್ಮ ಆಶೀರ್ವಾದ ಮುಖಾಂತರ ಅದನ್ನು ಎಲ್ಲವನ್ನು ಸ್ವೀಕಾರ ಮಾಡ್ತಾರೆ. ದಯವಿಟ್ಟು ಅವನು ಯಾವನೂ ವಸ್ತುವನ್ನು ತೆಗೆದೇ ನಮಗೆ ಸಹಕಾರ ಮಾಡಬೇಕಂತ ಪ್ರಥಮವಾಗಿ ತಮಗೆ ದಯವಿಟ್ಟು ಬರ್ತಕ್ಕಂಥ ಸಂದರ್ಭದಲ್ಲಿ ಶಾಲು, ಮಾಲೆ, ಹೂವು, ಹಣ್ಣು ಯಾವುದೇ ಅಂಥ ಮೂಮೆಂಟನ್ನು ತೆಗೆದೇ ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ತೋರಿಸ್ಕೊಂಡು ಹೆಚ್ಚಿನ ವಿಶೇಷವಂತ ಅನಾಗಿರ್ತಕ್ಕಂಥ ಪೇಷಂಟನ್ನು ಅಥವಾ ಯಾರಿಗೆ ತೊಂದರೆ ಡಾಕ್ಟರ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿದ ನಮಗೊಂದು ಆಶೀರ್ವಾದ ಮಾಡಿದಂಥ ಕೆಲಸಕ್ಕೆ ತಾವೆಲ್ಲ ಅಣಿಯಾಗಬೇಕು. ಬಂದಂಥ ಸಂದರ್ಭದಲ್ಲಿ ಹೆಲ್ತ್ ಕ್ಯಾಂಪು ಜೊತೆಗೆ ಶ್ರೀಗಳ ದರ್ಶನ ಬಂದಂಥ ನಾಯಕ ಒಂದು 4 ಒಳ್ಳೆಯ ಮಾತುಗಳ ಜೊತೆಗೆ ಒಳ್ಳೆಯ ಪ್ರಸಾದನ ಸಹಿತ ಮಾಡಿಸ್ತಕ್ಕಂಥ ಕೆಲಸ ದಯವಿಟ್ಟು ಎಲ್ಲರಿಗೂ ಶಾಂತಿಯಿಂದ ಈ ಕಾರ್ಯಕ್ರಮ ಯಾಕಂದರೆ ನಮ್ಮ ಕಾರ್ಯಕ್ರಮ, ನಮ್ಮ ಕುಟುಂಬ ಕಾರ್ಯಕ್ರಮ, ನಮ್ಮ ಮಗನ ಕಾರ್ಯಕ್ರಮ, ನಮ್ಮ ಸಹೋದರ ಕಾರ್ಯಕ್ರಮ, ನಮ್ಮ ಹಳೆಯಂದ್ರ ಕಾರ್ಯಕ್ರಮ, ಬೀಗ ಕಾರ್ಯಕ್ರಮ, ನೋವುಗಳಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡತಕ್ಕ ಪ್ರತಿಯೊಬ್ಬರದ್ದು ಸಹಿತ ಜವಾಬ್ದಾರಿ ಇರುತ್ತಾ ಇವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರನ್ನ ನಾವು ಕಲಿಸ್ತಕ್ಕಂಥ ಕೆಲಸ ದಯವಿಟ್ಟು ಬರ್ತಕ್ಕಂಥ ಈ ಭಾಗದಲ್ಲಿ ಕಿತ್ತೂರು ಭಾಗದಲ್ಲಿ ಬೇಲುಂಗಲಿ ಇರ್ಬೋದು, ಖಾನಾಪುರ, ಗ್ರಾಮದಲ್ಲಿ ಎಲ್ಲ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖರನ್ನ, ನಾಯಕರನ್ನ, ವಿಶೇಷವಾಗಿ ನಮ್ಮ ಪಕ್ಷದ ಪ್ರಮುಖರನ್ನ, ಸ್ನೇಹಿತರು, ತಾಯಂದಿರ ಸಹೋದರನ್ನ ವಿಶೇಷ ಕಾರ್ಯಕ್ರಮ ಆಹ್ವಾನ ಮಾಡ್ತಾಯಿದ್ದೀವಿ.